ಶಶಣ್ಣ, ನಾವು ಇವತ್ತು ಪುತ್ತೂರು ನಮ್ಮ JC ಅವರು ಸುಮಾರು ಮಳಿಗೆಗಳಿಗೆ ಹೋಗಿ ಈಗ ನಾವು ನಮ್ಮ ಮೊಳಹಳ್ಳಿ ಶಿವರಾಯರ ರಸ್ತೆ MS ರೋಡ್ ಅಂತ ಹೇಳಿ ಹೇಳ್ತೇವೆ, ಕೋರ್ಟ್ ರೋಡಿಂದ ಹೊರಗೆ ಬರುವಂಥದ್ದು. ಅಲ್ಲಿ ನಾವು ವಿ-ವಾಕ್ ಮಳಿಗೆಯಲ್ಲಿದ್ದೇವೆ. ಇದು LD ಬ್ಯಾಂಕಿನವರ ಬಿಲ್ಡಿಂಗ್, ಅದರಲ್ಲಿ ರೈತ ಸೇವಾ ಸೌಧ ಅಂತೇಳಿ ಹೇಳುವ ಬಿಲ್ಡಿಂಗ್ನ ಹೊರಗಡೆ ಇರೋ ವಿ-ವಾಕ್ ಮಳಿಗೆಯಲ್ಲಿದ್ದೇವೆ. ನೋಡುವ, ವಿ-ವಾಕ್ ಇತ್ತೀಚೆಗಷ್ಟೇ ಒಂದು 6-7 ತಿಂಗಳ ಹಿಂದೆ ಶುರುವಾದಂಥ ಹೊಸ ಒಂದು ಪುತ್ತೂರಿನ ಒಂದು ಚಪ್ಪಲ್ನ ಅಂಗಡಿ. ಇಲ್ಲಿ ನಿಮಗೆ ಎಲ್ಲ ರೀತಿಯ ಚಪ್ಪಲ್ಗಳು ಈ ಅಂಗಡಿಯಲ್ಲಿ ಸಿಗ್ತದೆ. ನಾವು ಒಳಗೆ ಹೋಗುವ, ಏನೆಲ್ಲ ಉಂಟು ಅಂತ ನೋಡುವ, ಮತ್ತು ಅವರ ಜೊತೆನೇ ಮಾತಾಡುವ, ಏನೆಲ್ಲ ಅವ್ರದ್ದು ಸ್ಪೆಷಾಲಿಟಿ ಏನಿದೆ. ಇದು ನಮ್ಮ JCಯ ಪಾಸ್ಟ್ ZP ಆದಂತಹ ಕೃಷ್ಣಮೋಹನ್ ಸರ್ ಇವರ ಮಳಿಗೆ ಆಗಿರ್ತದೆ. ಇವರು ಇದರ ಪಾರ್ಟ್ನರ್ ಆಗಿರ್ತದೆ. ಹಾಗೆ ಇವತ್ತಿನ ಕಾರ್ಯಕ್ರಮ ಆದಂಥ ಬೈ ಫ್ರಮ್ JC ಈ ಕಾರ್ಯಕ್ರಮಕ್ಕೆ ನಾವು ವಿ-ವಾಕಲ್ಲಿ ನಾವು ನಿಂತಿದೆ. ಇವತ್ತು ಅದರ ಸ್ಟೋರ್ ಮ್ಯಾನೇಜರ್ ಅಂತ ಇಂದುಶೇಖರ್ ಅವರು ನಮ್ಮ ಜೊತೆಗಿದ್ದಾರೆ. ಇವತ್ತು ಅವರ ಜೊತೆಗೆ ಇಲ್ಲಿ ಯಾವುದೆಲ್ಲ ಸರ್ವಿಸಸ್ ಪ್ರಾಡಕ್ಟ್ಸ್ ಎಲ್ಲ ನಮ್ಮ ಅಂತೇಳಿ ನಾವು ಅವರಲ್ಲಿ ಮಾತಾಡಿಸುವ. ಬನ್ನಿ ಸರ್. ನಮಸ್ಕಾರ. ನಮಸ್ತೆ ಇಂದುಶೇಖರ್ ಅವರೇ. ನಾವು ಇವತ್ತು JC ವೀಕ್ನ 5ನೇ ದಿವಸದಂತಹ ಬೈ ಫ್ರಮ್ JCI ಇದರ ವಿಷಯವಾಗಿ ನಾವು ವಿ-ವಾಕಿಗೆ ಬಂದಿದ್ದೇವೆ. ನಮಗೆ ವಿ-ವಾಕಿನ ಬಗ್ಗೆ ನಮಗೆ ಮಾಹಿತಿ ನೀವು ಕೊಡಬೇಕು. ಅದೇ ಥರದಲ್ಲಿ ಯಾವುದೆಲ್ಲ ಪ್ರಾಡಕ್ಟ್ಸ್ ನಿಮ್ಮಲ್ಲಿ ಚಪ್ಪಲ್ಸ್ ಇರ್ಬೋದು, ಶೂಸ್ ಇರ್ಬೋದು, ಅದೇ ಥರದ ವ್ಯಾಲೆಟ್ಸ್ ಇರ್ಬೋದು, ಬೆಲ್ಟ್ಸ್ ಇರ್ಬೋದು, ಮತ್ತು ಆಕ್ಸೆಸರೀಸ್ ಅಂದರೆ ನಮಗೆ ಶೂಗೆ ಬೇಕಾದಂತಹ ಯಾವುದೆಲ್ಲ ಅದರ ಬಗ್ಗೆ ಮಾಹಿತಿಯನ್ನು ನೀವು ಕೊಡಬೇಕು. ಅದೇ ಥರದಲ್ಲಿ ತಮ್ಮ ಸೇವೆ ಪುತ್ತೂರಿಗೆ ಯಾವ ಥರದಲ್ಲಿ ಉಂಟು, ಮತ್ತು ಇನ್ನು ಎಕ್ಸ್ಪಾನ್ಷನ್ ನೀವು ಏನೆಲ್ಲ ಮಾಡ್ತಿದ್ರಿ ಈ ಸಹ ನೀವು ಕೊಡಬೇಕಾಗಿ ನಾವು ವಿನಂತಿ ಮಾಡ್ತಿದ್ದೇವೆ. ಪುತ್ತೂರಿನ ಜನತೆಗೆ ಒಂದು ಹೊಸ ರೀತಿಯ ಚಪ್ಪಲ್ ಶಾಪನ್ನು ಅರ್ಪಿಸಿದ್ದೇವೆ. ಇಲ್ಲಿ ಬ್ರ್ಯಾಂಡೆಡ್ ಚಪ್ಪಲ್ಗಳನ್ನೇ ನಾವು ಸೇಲ್ ಮಾಡ್ತಾಯಿದ್ದೇವೆ. ಬಾಟಾ ಇರ್ಬೋದು, ಸ್ಪಾಕ್ಸ್ ಇರ್ಬೋದು, ವಾಕರು ಇರ್ಬೋದು, ವಾಕ್ಮೆಟ್ ಇರ್ಬೋದು, ಲ್ಯಾನ್ಸರ್ ಇರ್ಬೋದು, ಪ್ಯಾರಾಗಾನ್ ಇರ್ಬೋದು, ಎಲ್ಲವೂ ಬ್ರ್ಯಾಂಡೆಡ್ ಚಪ್ಪಲ್ಗಳನ್ನೇ ನಾವು ಈ ಒಂದು ಮಳಿಗೆಯಲ್ಲಿ ಮಾರಾಟ ಮಾಡ್ತಿದ್ದೇವೆ. ಹಾಗೆ ಸಾಧಾರಣ ಹುಟ್ಟಿದ ಮಕ್ಕಳಿಂದ ವೃದ್ಧರವರೆಗೆ ಆಗುವಂಥ ಎಲ್ಲ ಜನರಿಗೂ ಕೂಡ ಅವರ ಮನಸ್ಸಿಗೆ ಒಪ್ಪುವಂಥ ಅವರ ಪಾದರಕ್ಷೆಗಳ ಒಂದು ಅಪೂರ್ವ ಸಂಗ್ರಹ ಈ ಮಳಿಗೆಯಲ್ಲಿ ಇದೆ. ಹಾಗೆ ಸಣ್ಣ ಮಕ್ಕಳಿಂದ ಹಿಡಿದು ಶೂ, ಹಾಗೆ ಈ ಶೂಸ್, ಇದೊಂದು ಲೈಟ್ ವೇಟ್ ಶೂಸ್, ವಾಕಿಂಗ್ ಶೂಸ್. ಇದು ತುಂಬ ಕಾಲಿಗೆ ಕಂಫರ್ಟೇಬಲ್ ಇರ್ತದೆ. ಹಾಗೆ ನಮ್ಮಲ್ಲಿ ಆಕ್ಸೆಸರೀಸ್, ಶೂ ಪಾಲಿಶ್ ಇರ್ಬೋದು, ಅದು ಕೂಡ ಲಭ್ಯ ಉಂಟು. ಹಾಗೆ ಇಲ್ಲಿ ನಗುಮುಖದ ಸೇವೆಯನ್ನು ನಾವು ಕೊಡ್ತಾ ಇದ್ದೇವೆ. ವ್ಯಾಲೆಟ್ಸ್ ಇದೆ, ಜೆಂಟ್ಸ್ ವ್ಯಾಲೆಟ್ಸ್ ಇದೆ, ಬೆಲ್ಟ್ಸ್ ಇದೆ, ಕ್ವಾಲಿಟಿ ಕಂಪನಿ ಬೆಲ್ಟ್ಗಳನ್ನು ಕೂಡ ನಾವು ಮಾರಾಟ ಮಾಡ್ತಿದ್ದೇವೆ. ಇನ್ನು ನಮ್ಮ ಮುಂದಿನ ಇದನ್ನೊಂದು ವಿಶಾಲವಾದ ಒಂದು ಶೋರೂಮ್ ಮಾಡಬೇಕು ಅಂತ ನಾವು ಇನ್ನು ಮುಂದಕ್ಕೆ ಪ್ರಯತ್ನ ಪಡ್ತಾಯಿದ್ದೇವೆ. ಸದ್ಯದಲ್ಲಿ ಪುತ್ತೂರಿನ ಮಹಾಜನತೆಗೆ ನಾವು ಅದನ್ನು ಅರ್ಪಿಸಲಿಕ್ಕಿದ್ದೇವೆ. ಸರ್, ನಮ್ಮಲ್ಲಿ ಲೇಡೀಸಿಗೆ ತುಂಬ ವೆರೈಟೀಸ್ ಇದೆ. ಚಪ್ಪಲ್ ಅಂದರೆ ಅದರಲ್ಲಿ ವೆರೈಟಿ ಬರ್ತದೆ, ಫ್ಲಿಪ್ ಫ್ಲಾಪ್ಸ್, ವಿ ಸ್ಟ್ರ್ಯಾಪ್, ಮತ್ತು ಚಪ್ಪಲ್. ಹೀಲ್ಸಲ್ಲಿ ಕೂಡ ತುಂಬ ವೆರೈಟಿ ಇದೆ. ಫ್ಲಿಪ್ ಫ್ಲಾಪ್ಸ್ ಇದೆ ಹೀಲ್ಸಲ್ಲಿ ಕೂಡ, ಮತ್ತು ಸಿಂಗಲ್ ಬಾರಿದು ಎಲ್ಲ ಸಿಗ್ತದೆ. ಮತ್ತು ನಮಗೆ ಶೂಸಲ್ಲಿ ಕೂಡ ಲೇಡೀಸಿದು ಕ್ಯಾನ್ವಾಸ್ ವಿತ್ ಲೇಸ್, ವಿದೌಟ್ ಲೇಸ್, ಆ ಟೈಪೆಲ್ಲ ಸಿಗ್ತದೆ. ಮತ್ತು ಈಗ ಕಾಲು ನೋವಿದ್ದು ಸಮಸ್ಯೆ ಎಲ್ಲ ಕೆಲವರಿಗೆ ತುಂಬ ಇರ್ತದೆ. ಆ ಕಾಲು ನೋವಿರುವವರಿಗೆ ನಮ್ಮ ಹತ್ರ ಮೆಡಿಕೇಟೆಡ್ ಅಂದರೆ ಸಾಫ್ಟ್ ಮೆಟೀರಿಯಲ್, ನಿಮಗೆ ಅದು ಕಾಲು ನೋವಿಗೆ ಆ ಟೈಪಿದೆಲ್ಲ ಇಲ್ಲಿ ಅವೈಲೇಬಲ್ ಇದೆ. ಮತ್ತು ಮಳೆಗಾಲಕ್ಕೆ ರಬ್ಬರ್ ಟೈಪಿದು ಶೂಸ್, ಆ ಟೈಪಿದೆಲ್ಲ ಅವೈಲೇಬಲ್ ಇದೆ. ಮಳೆಗಾಲ ಬಿಟ್ಟರೆ ಬೇಸಿಗೆಗೆ ಸಹ ಒಂದು ಕ್ಲಾತ್ ಮೆಟೀರಿಯಲಲ್ಲಿ ಶೂಸ್ ಎಲ್ಲ ಅವೈಲೇಬಲ್ ಇರುತ್ತೆ. ಮತ್ತು ಜೆಂಟ್ಸಲ್ಲಿ ಕೂಡ ತುಂಬ ವೆರೈಟೀಸ್ ಇದೆ. ಒಂದು ಪ್ಯಾಟ್ರನಲ್ಲಿ ನೀವು ತುಂಬ ನೋಡ್ಬೋದು. ಅದರಲ್ಲಿ ಒಂದು ಡಿಸೈನಲ್ಲಿ ತುಂಬ ಪ್ಯಾಟ್ರನ್ಸ್ ಎಲ್ಲ ನೋಡ್ತಾ ಹೋಗ್ಬೋದು. ಅದರಲ್ಲಿ ಕೂಡ ಮೆಡಿಕೇಟೆಡ್ ಸಾಫ್ಟ್ ಮೆಟೀರಿಯಲ್ ಎಲ್ಲ ಇರುತ್ತೆ. ಮತ್ತು ಲೆದರ್ ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ ಚಪ್ಪಲ್. ಕಿಡ್ಸಲ್ಲಿ ಕೂಡ ಕ್ಯಾನ್ವಾಸ್, ಬೆಲ್ಟ್ ಚಪ್ಪಲ್, ಮತ್ತು
ವಿ ಸ್ಟ್ರ್ಯಾಪ್ ಈ ಟೈಪಲ್ಲೆಲ್ಲ ಅವೈಲೇಬಲ್ ಇರ್ತದೆ. ಕಿಡ್ಸಲ್ಲಿ ಕೂಡ ನೀವು ಸಾಫ್ಟ್ ಮೆಟೀರಿಯಲಲ್ಲಿ ತಗೊಳ್ಬೋದು. ಮಕ್ಕಳಿಗೆ ಇವನ್ ನಡಿಲಿಕ್ಕೆ ಸ್ಟಾರ್ಟ್ ಮಾಡುವಂಥ ಮಕ್ಕಳಿಗೆ ಕ್ಯಾನ್ವಸ್ ಟೈಪಿದ್ದು ಶೂಸ್ ಎಲ್ಲ ಇಲ್ಲಿ ಅವೈಲೇಬಲ್ ಇರ್ತದೆ. ಚಿಕ್ಕ ಒಂದು 4 ಮಂತ್ ಬೇಬಿಯಿಂದ ಹಿಡಿದು ದೊಡ್ಡವರ ತನಕ ಕ್ಯಾನ್ವಸ್ ಚಪ್ಪಲೆಲ್ಲ ಸಹ ಅವೈಲೇಬಲ್ ಇದೆ. ಸ್ಲಿಪ್ಪರಲ್ಲಿ ಕೂಡ ಮೆಡಿಕೇಟೆಡ್ ಟೈಪ್ ಕೂಡ ನಿಮಗೆ ಇಲ್ಲಿ ಸಿಗ್ತದೆ. ಸಾಫ್ಟ್ ಮೆಟೀರಿಯಲ್ ಅದು ಕೂಡ ಟೈಪಲ್ಲಿ ನಿಮಗೆ ಸಿಗ್ತದೆ. ಇದು ಸಾಫ್ಟ್ ಮೆಟೀರಿಯಲ್ ಮತ್ತು ಅದು ನಮಗೆ ಏನು ಬ್ಲಡ್ ಕರೆಕ್ಟಾಗಿ ಸರ್ಕ್ಯುಲೇಷನ್ ಮಾಡಲಿಕ್ಕೆಲ್ಲ ಇದು ಹೆಲ್ಪ್ ಆಗ್ತದೆ ಈ ಮೆಟೀರಿಯಲ್. ಇದು ಲೆದರಲ್ಲಿ ಕೂಡ ಸಿಗ್ತದೆ, ನಿಮಗೆ ವಾಷಬಲಲ್ಲಿ ಕೂಡ ಸಿಗ್ತದೆ. ಲೆದರ್ ಆದರೆ ನಿಮಗೆ ನೀರಿಗೆ ಹಾಕಲಿಕ್ಕೆ ಸ್ವಲ್ಪ ಕಷ್ಟ, ವಾಷಬಲ್ ಆದರೆ ನೀರಿಗೆಲ್ಲ ಯೂಸ್ ಮಾಡ್ಬೋದು. ಈ ಮೆಟೀರಿಯಲಲ್ಲಿ ಲೆದರ್ ಮತ್ತು ವಾಷಬಲ್ ಎರಡೂ ಕೂಡ ಸಿಗ್ತದೆ. ಇದು ಜೆಂಟ್ಸಲ್ಲಿ ಕೂಡ ಉಂಟು. ಇದು ಮೆಡಿಕೇಟೆಡ್, ಎಸ್ಪೆಷಲಿ ಇದು ಶುಗರ್ ಪೇಷಂಟ್ನವರು ಮತ್ತು ಕಾಲು ನೋವು ಇರುವವರು ಅಂಥವರೆಲ್ಲ ಇದನ್ನು ಯೂಸ್ ಮಾಡ್ಬೋದು. ಎಂಥ ಪ್ರಾಬ್ಲಮ್ ಇಲ್ಲ, ಗಾಯ ಆಗ್ತದೆ ಆ ಥರದ್ದೆಂಥ ಸಮಸ್ಯೆ ಇಲ್ಲ ಇದನ್ನು ಯೂಸ್ ಮಾಡಿದರೆ. ಸಾಫ್ಟ್ ಮೆಟೀರಿಯಲ್, ಕಾಲು ನೋವೆಲ್ಲ ಸ್ವಲ್ಪ ಕಮ್ಮಿ ಆಗ್ಬೋದು ಇದರಿಂದ. ಉತ್ತಮವಾದಂಥ ಮಾಹಿತಿಯನ್ನು ವಿ-ವಾಕ್ನ ಬಗ್ಗೆ ನೀವು ಕೊಟ್ಟಿದ್ದೀರಿ, ಭಾಳ ಸಂತೋಷವಾಯಿತು. ಯಾಕಂತೇಳಿದರೆ ಇದರ ಸದುಪಯೋಗವನ್ನು ನಾವು JCI ಪುತ್ತೂರು ಮತ್ತು ಪುತ್ತೂರಿನ ಜನತೆಯು ಸಹ ಪಡೆದುಕೊಳ್ಳಬೇಕು. ಮತ್ತು ನಮ್ಮ ವಿ-ವಾಕ್ ಸಂಸ್ಥೆಯನ್ನು ಸಹ ಇನ್ನೂ ಸಹ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂತೇಳಿ ನಮ್ಮ ಆಸೆ. ಅದೇ ಥರದಲ್ಲಿ ಒಳ್ಳೆಯ ಸರ್ವಿಸನ್ನು ಸಹ ನೀವು ಕೊಡ್ತಾ ಇದ್ದೀರಿ ಅಂತೇಳಿ ಎಲ್ಲ ಮನೆ ಮಾತಾಗಿ ನಮಗೆ ಕೇಳಿಸ್ತಾ ಉಂಟು ಮತ್ತು ನಮಗೆ ಕಾಣಿಸ್ತಾ ಉಂಟು. ಎಲ್ಲರೂ ಸಹ ಫೀಡ್ಬ್ಯಾಕ್ಸನ್ನು ಸಹ ಕೊಡ್ತಾ ಇದ್ದಾರೆ. ಪ್ರಾಡಕ್ಟ್ಸ್ ಒಳ್ಳೆಯದುಂಟು ಅಂತೇಳಿ, ಯಾಕಂತೇಳಿದರೆ ಎಲ್ಲ ಬೇರೆ ಬೇರೆ ಕಂಪನಿಯದ್ದು ಇದರಿಂದ ಒಳ್ಳೊಳ್ಳೆ ಪ್ರಾಡಕ್ಟ್ಸನ್ನು ನೀವು ಕೊಟ್ಟಿದ್ದೀರಿ ಅಂತೇಳಿ ಸಹ ನಾವು ತುಂಬ ಜನ ಫೀಡ್ಬ್ಯಾಕ್ಸ್ ಎಲ್ಲ ನಮಗೆ ಬಂದಿದೆ. ಭಾಳ ಖುಷಿಯಾಯಿತು. ಅದೇ ಥರದಲ್ಲಿ ನಿಮಗೆ ಸಹ ಅಭಿನಂದನೆಗಳು. ಅದೇ ಥರದಲ್ಲಿ ನಿಮ್ಮ ವಿ-ವಾಕ್ ಸಂಸ್ಥೆಗೆ ಸಹ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಅದೇ ಥರದಲ್ಲಿ ಈ JCI ವೀಕ್ನ ಈ ಕಾರ್ಯಕ್ರಮಕ್ಕೆ ನೀವು ಸಹಕಾರ ಕೊಟ್ಟದಕ್ಕೆ ನಿಮಗೆ ಕೃತಜ್ಞತೆ ಸಹ ನಾವು ಸಲ್ಲಿಸ್ತಿದ್ದೇವೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. JCI ಸಂಸ್ಥೆ ತುಂಬ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಉಂಟು, ಜನಪರವಾದ ಕಾರ್ಯಕ್ರಮಗಳು. ನಾನು ಕೂಡ ಕಾಲೇಜಿನ ದಿನಗಳಲ್ಲಿ JCI ಸಂಸ್ಥೆಯಲ್ಲಿ JCIಯಲ್ಲಿ ಕೆಲಸ ಮಾಡಿದ್ದೇನೆ. ಲೀಡ್ ನಾಯಕತ್ವ ಗುಣಗಳನ್ನು ಬೆಳೆಸುವುದು JCI. ಆದ್ದರಿಂದ JCI ಅವರಿಗೆ ಎಲ್ಲರಿಗೂ JCI ಸಂಸ್ಥೆ ಹಾಗೂ ಅದರಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.